ಸಾವಿರಾರು ಸಂಖ್ಯೆಯಲ್ಲಿ ಸೇರಿರುವ ಜನ ಹೋರಿ ಮತ್ತು ಎತ್ತು ಬೆದರಿಸೋದನ್ನ ನೋಡ್ತಾ ನಿಂತಿದ್ರಂತೆ. ಯುವಕರು ಹಗ್ಗದೊಂದಿಗೆ ಕಟ್ಟಿ ಎತ್ತು ಹೋರಿ ಬೆದರಿಸ್ತಾರೆ. ಆಗ ಗುಂಪಿನಲ್ಲಿ ನಿಂತಿದ್ದ ಜನರ ಮೇಲೆಯೇ ಎತ್ತು ಎಗರಬಿಟ್ಟಿದೆ. ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಯುವಕರು, ಮಹಿಳೆಯರು, ಪುಟ್ಟ ಮಕ್ಕಳು ದಿಕ್ಕಾಪಾಲಾಗಿ ಅಲ್ಲಿಂದ ಓಡ್ ಹೋಗಿದ್ದಾರೆ. ಆದರೂ ಎತ್ತು ನುಗ್ಗಿದ್ರಿಂದ ಬಿದ್ದು 10ಕ್ಕೂ ಹೆಚ್ಚು ಜನ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸದ್ಯ ದಾಖಲಾಗಿದ್ದಾರೆ ಅನ್ನೋದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾರ ಹುಣ್ಣಿಮೆ ಪ್ರಯುಕ್ತ ಈ ರೀತಿ ಹೋರಿ ಮತ್ತು ಎತ್ತು ಬೆದರಿಸುವ ಕಾರ್ಯಕ್ರಮಗಳು ಹಲವು ಗ್ರಾಮಗಳಲ್ಲಿ ಆಯೋಜನೆ ಆಗುತ್ತೆ. ಬಟ್ ಇದರಿಂದ ನೋಡಿ ಎಂಥ ಅನಾಹುತಗಳು ಕೂಡ ಆಗ್ಬಿಡುತ್ತೆ ಅಂತ. ಆ ಬೆದರಿಸುವ ಹೊತ್ತಲ್ಲೇ ಎತ್ತು ದಿಕ್ಕಾಪಾಲಾಗಿ ಓಡಿರುವ ಹಿನ್ನೆಲೆಯಲ್ಲಿ ಜನ ಕೂಡ ಅಲ್ಲಿಂದ ಓಡ್ ಹೋಗಿದ್ದಾರೆ. ಬಟ್ ಬಿದ್ದು ಕೆಲವರು ಗಂಭೀರವಾಗಿ ಗಾಯಗೊಂಡಿದ್ದಾರಂತೆ.